ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ಒಂದು ಸೂಪರ್ ಆಗಿರುವಂತಹ ಕಿಚನ್ ಟಿಪ್ಸನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಪುದೀನ ಸೊಪ್ಪನ್ನು ಒಮ್ಮೆ ತಂದರೆ ಒಂದು ತಿಂಗಳ ತನಕ ಒಂದು ಚೂರು ಹಾಳಾಗದಾಗೆ ಫ್ರೆಶ್ ಆಗಿ ಹೇಗೆ ಈಸಿಯಾಗಿ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ. ಆ್ಯಕ್ಚುಲಿ ಏನಾಗುತ್ತೆ, ನಾವು ಪುದೀನ ಸೊಪ್ಪನ್ನು ಒಮ್ಮೆ ತಂದರೆ ಇಟ್ಟರೆ ಅದು ಕೊತ್ತಂಬರಿ ಸೊಪ್ಪಿಗಿಂತಲೂ ಬೇಗನೆ ಹಾಳಾಗುತ್ತೆ ಮತ್ತು ತುಂಬ ಬೇಗ ಬಾಡುತ್ತೆ. ಬಟ್ ನನ್ನ ಇವತ್ತಿನ ವಿಡಿಯೋನ ನೋಡಿಬಿಟ್ಟು ಈ ಟಿಪ್ಸ್ ಏನಾದರೂ ನೀವು ಫಾಲೋ ಮಾಡಿದರೆ ಆಲ್ಮೋಸ್ಟು ಒಂದು 3 ರಿಂದ 4 ವಾರ ತನಕ ಫ್ರೆಶ್ ಆಗಿ ಪುದೀನ ಸೊಪ್ಪನ್ನು ಸ್ಟೋರ್ ಮಾಡ್ಬೋದು. ವಿಡಿಯೋನ ನೋಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ನನ್ನ ಇನ್ನೊಂದು ವಿಡಿಯೋದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹೇಗೆ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳಿದ್ದೇನೆ. ಆ ವಿಡಿಯೋ ಆಲ್ಮೋಸ್ಟ್ 2 ಲಕ್ಷಕ್ಕಿಂತ ಜಾಸ್ತಿ ವ್ಯೂಸ್ ಆಗಿದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಆ ವಿಡಿಯೋ ಕೂಡ ಬೇಕಿದ್ರೆ ನೀವು ನೋಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಒಮ್ಮೆ ನಾವು ಮಾರ್ಕೆಟಿಂದ ಪುದೀನ ಸೊಪ್ಪನ್ನು ತಗೊಂಬಂದರೆ ಅದನ್ನ ಫ್ರೆಶ್ ಆಗಿ 3 ರಿಂದ 4 ವಾರ ತನಕ ಹೇಗೆ ಮನೆಯಲ್ಲಿ ಸ್ಟೋರ್ ಮಾಡ್ಬೋದು ಈಸಿಯಾಗಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನಾನು 1 ಕಟ್ಟಷ್ಟು ಸೊಪ್ಪನ್ನು ತಗೊಂಡಿದ್ದೀನಿ. ಇದನ್ನ ನೀಟಾಗಿ ಬಿಡಿಸ್ಕೋಬೇಕು. ಮೊದಲು ಇದರಲ್ಲಿ ಏನಾದರೂ ಕೊಳ್ತಿರೋ ಎಳೆ ಇದೆಯಾ ಅಥವಾ ಈ ಹುಲ್ಲೆಲ್ಲ ಇರುತ್ತೆ, ಬೇಡದ ಹುಲ್ಲು, ಬೇಡದ ಸೊಪ್ಪು, ಏನಾದರೂ ಕಳೆಗಳಿದ್ರೆ ಅದನ್ನೆಲ್ಲದನ್ನು ನಾವು ಚೆಕ್ ಮಾಡಿಕೊಂಡು ಹುಳುಗಳಿದೆಯಾ ಅಂತ ಎಲ್ಲ ನೋಡಿಕೊಂಡು ನೀಟಾಗಿ ರಿಮೂವ್ ಮಾಡಬೇಕು. ನಾವು ಸ್ಟೋರ್ ಮಾಡುವಂತಹ ಪುದೀನ ಸೊಪ್ಪಲ್ಲಿ ಒಂದು ಕೊಳ್ತಿರೋ ಎಲೆ ಇದ್ದರೂ ಕೂಡ ಎಲ್ಲ ಪುದೀನ ಸೊಪ್ಪು ಹಾಳಾಗೋಗುತ್ತೆ. ಸೊ ಫಸ್ಟ್ ಕ್ಲೀನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನೀಟಾಗಿ ನೋಡಿಕೊಂಡು ಕೊಳ್ತಿರೋ ಎಲ್ಲ ಎಲೆ ಮತ್ತು ಸೊಪ್ಪನ್ನೆಲ್ಲ ರಿಮೂವ್ ಮಾಡಿಕೊಂಡು ಫ್ರೆಶ್ ಲೀವ್ಸ್ ಅಷ್ಟೇ ನಾವು ತಗೋಬೇಕು. ಇದು ಇವಾಗ ಫ್ರೆಶ್ ಆಗಿ ಬಿಡಿಸಿಟ್ಟಿರುವಂತಹ ಪುದೀನ ಸೊಪ್ಪು. ಇದನ್ನ ನಾವೀಗ ಏನು ಮಾಡಬೇಕು, ಎಳೆಗಳನ್ನು ರಿಮೂವ್ ಮಾಡಿ ಈ ಥರ 1 by 1 ಸೊಪ್ಪನ್ನು ರಿಮೂವ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ನಾವು ದಂಟು ಫುಲ್ಲಾಗಿ ನಾವು ಸ್ಟೋರ್ ಮಾಡಲ್ಲ, ಎಳೆಗಳನ್ನು ಬಿಡಿಸ್ಕೊಂಡೇ ನಾವು ಪುದೀನ ಸೊಪ್ಪನ್ನಷ್ಟೇ ಸ್ಟೋರ್ ಮಾಡೋದು. ಸೊ ಎಲ್ಲ ಎಳೆಗಳನ್ನು ಬಿಡಿಸ್ಕೊಂಡು ನೀವು ರೆಡಿ ಮಾಡಿಟ್ಕೊಳ್ಳಿ ನೀಟಾಗಿ. ನಾನೆಲ್ಲ ಎಲೆಗಳನ್ನು ಬಿಡಿಸ್ಕೊಂಡು ಇವಾಗ ನಾವಿದನ್ನ ಒಂದು ಪಾತ್ರೆಗೆ ಹಾಕಿ ತೊಳ್ಕೊಬೇಕಾಗುತ್ತೆ. ಅಗಲ ಪಾತ್ರೆಗೆ ಹಾಕ್ಕೊಳ್ಳಿ. ಜಾಸ್ತಿ ಸೊಪ್ಪಿದ್ರೆ ಬ್ಯಾಚ್ ಬೈ ಬ್ಯಾಚ್ ತೊಳ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಒಂದೇ ಸರಿ ಹಾಕಿ ಬರ ಅಂತ ನಾವು ತೊಳೆಯಬಾರ್ದು. ತೊಳೆಯುವಾಗ ಕೂಡ ಅಷ್ಟೇ ಪುದೀನ ಸೊಪ್ಪನ್ನು ತುಂಬ ಸೂಕ್ಷ್ಮವಾಗಿ ತೊಳೆಯಬೇಕು. ಯಾಕಂತಂದರೆ ಪುದೀನ ಸೊಪ್ಪು ತುಂಬ ಅಂದರೆ ನಮಗೆ ಕೊತ್ತಂಬರಿ ಸೊಪ್ಪಿಗಿಂತ ಕೂಡ ಬೇಗ ಕೊಳೆಯುತ್ತೆ. ಆದ್ದರಿಂದ ನಾವು ಅಟ್ಲೀಸ್ಟ್ ಅಥವಾ ರನ್ನಿಂಗ್ ಟ್ಯಾಪ್ ವಾಟರಲ್ಲಿ ಅಥವಾ ಒಂದು ಸ್ವಲ್ಪ ಪಾತ್ರೆಯಲ್ಲಿ ನೀರು ಹಾಕಿ ನಿಧಾನಕ್ಕೆ ತೊಳೆಯಬೇಕು. ಬರ ಅಂತ ತೊಳೆಯಬಾರ್ದು. ಎಲೆಗಳು ಯಾವ ಕಾರಣಕ್ಕೂ ಕೂಡ ಡ್ಯಾಮೇಜ್ ಆಗಿ ಬಾಡಬಾರ್ದು. ನಾವು ಈ ಥರ ಹ್ಯಾಂಡಲ್ ಮಾಡುವಾಗ ತೊಳೆದುಬಿಟ್ಟು ನೀರನ್ನೆಲ್ಲ ಬಸಿಬೇಕು. ಒಂದ್ಸರಿ ನೀರನ್ನೆಲ್ಲ ಬಸಿದ್ಬಿಟ್ಟು ಅದಾದ ನಂತರ ಅದನ್ನ ಒಂದು ನಾವು ಅನ್ನ ಬಸಿತೀವಲ್ವ ಆ ಥರದ್ದು ಏನಾದರೂ ಪಾತ್ರೆ ಇದ್ದರೆ ಅದಕ್ಕೆ ಈ ಥರ ಬಿಡಿಸ್ಕೊಂಡು ಹಾಕ್ಕೊಂಡು ನೀರನ್ನು ಕಂಪ್ಲೀಟಾಗಿ ನಾವು ಡ್ರೈನ್ ಮಾಡಬೇಕು. ಒಂಚೂರು ನೀರಿರಬಾರ್ದು. ನೀವು ಒಂದ್ಸರಿ ನೀರು ಸೋಸಿದಾದ ನಂತರನೂ ನೋಡಿ, ಬಸಿವಾಗ ನಿಮಗೆ ಸ್ವಲ್ಪ ನೀರಿದ್ದೇ ಇರುತ್ತೆ. ಇವಾಗ ಇದನ್ನ ಒಂದು ಬಟ್ಟೆ ಮೇಲೆ ಹಾಕೋಬೇಕಾಗುತ್ತೆ. ಯಾವ ಥರ ಬಟ್ಟೆ ತಗೋಬೇಕು ಅಂತಂದರೆ ಕಾಟನ್ ಅಥವಾ ಟರ್ಕಿ ಟವೆಲ್ ಇರುತ್ತಲ್ವ, ಟರ್ಕಿ ಟವೆಲ್ ಇದ್ದರೆ ತುಂಬಾ ಒಳ್ಳೆಯದು. ಯಾಕಂತಂದರೆ ನಾವು ಪ್ಯಾಟ್ ಮಾಡಿ ಇದರ ನೀರನ್ನು ಪಸೆಯನ್ನು ನಾವು ರಿಮೂವ್ ಮಾಡಬೇಕಾಗುತ್ತೆ. ಆದ್ದರಿಂದ ಈ ಥರ ನಾವು ಡ್ರೈನ್ ಮಾಡಿರುವಂಥ ನೀರನ್ನು ಇಂಗಿಸಿಟ್ಟಂತಹ ಸೊಪ್ಪನ್ನು ಒಂದು ಸೈಡಿಗೆ ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಇವಾಗ ಇನ್ನೊಂದು ಸೈಡಿಂದ ಟರ್ಕಿ ಟವೆಲನ್ನು ಈ ಥರ ಮುಚ್ಕೊಂಡು ಇವಾಗ ಇದನ್ನ ಒತ್ತಿಬಿಟ್ಟು ಈ ಥರ ನಿಧಾನಕ್ಕೆ ಒತ್ತಬೇಕು. ನಿಧಾನಕ್ಕೆ ಒತ್ತಿಬಿಟ್ಟು ಈ ಥರ ನೀವು ಅದರ ಪಸೆಗೆ ಎಲ್ಲ ರಿಮೂವ್ ಮಾಡಬೇಕಾಗುತ್ತೆ. ಯಾಕಂತಂದರೆ ನಾವು ಪುದೀನ ಸೊಪ್ಪನ್ನು ರೂಮ್ ಟೆಂಪ್ರೇಚರಲ್ಲಿ ಕೂಡ ಜಾಸ್ತಿ ಹೊತ್ತು ಹೊರಗಡೆ ಇಡೋಕ್ಕೆ ಬರಲ್ಲ. ಯಾಕಂತಂದರೆ ಬಾಡುತ್ತೆ. ಆದ್ದರಿಂದ ಟವೆಲಲ್ಲಿ ಈ ಥರ ಒತ್ತಿಬಿಟ್ಟು ನೀರಿನ ಪಸೆ ತೆಗೆದಾದ ನಂತರ ಒಂದು 10 ರಿಂದ 15 ನಿಮಿಷ ಪಸೆ ಆರಲಿಕ್ಕೆ ಬಿಡ್ಬೋದು. ನೀವು ಅಷ್ಟು ಕ್ಲೀನಾಗಿ ನೀರನ್ನು ಒರೆಸಿ ತೆಗಿಬೇಕು. ಯಾಕಂತಂದರೆ ಸ್ಟೋರ್ ಮಾಡೋಕ್ಕಿಂತ ಮುಂಚೆ ಪುದೀನ ಸೊಪ್ಪಲ್ಲಿ ಒಂದು ಚೂರು ಕೂಡ ನೀರು ಇರಬಾರ್ದು. ಇದ್ದರೆ ಅದು ಬೇಗ ಕೆಡುತ್ತೆ. ಸೊ ಈ ಸ್ಟೆಪ್ಸನ್ನು ನೀವು ನೀಟಾಗಿ ಫಾಲೋ ಮಾಡಿದರೆ ಮಾತ್ರ 3 ರಿಂದ 4 ವಾರ ಸ್ಟೋರ್ ಮಾಡ್ಬೋದು. ಅದಾದ ನಂತರ ಒಂದು ಕ್ಲೀನಾಗಿರುವಂತಹ ಬಾಕ್ಸ್ ತಗೊಳ್ಳಿ. ಒಂಚೂರು ಡಸ್ಟ್ ಅಥವಾ ಏನು ಕೊಳೆ ಇರಬಾರ್ದು. ಕ್ಲೀನಾಗಿರುವಂತಹ ಬಾಕ್ಸ್ ತಗೋಬೇಕು. ಅದನ್ನ ತೊಳೆದ್ರೂ ಓಕೆ, ಬಟ್ ತೊಳೆದ್ರೆ ನೀರಿನ ಪಸೆ ಅಂತ ಇರಬಾರ್ದು. ಅದಾದ ನಂತರ ಅದಕ್ಕೆ ಒಂದು ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರನ್ನು ಹಾಕಿಬಿಟ್ಟು ಇವಾಗ ನಾವು ಡ್ರೈ ಮಾಡಿದ್ವಲ್ಲ ಪುದೀನ ಸೊಪ್ಪು, ನೀರಿನ ಪಸೆ ಆರಿಸಿದಂತಹ ಪುದೀನ ಸೊಪ್ಪನ್ನು ನೀಟಾಗಿ ಇದಕ್ಕೆ ಹಾಕ್ಕೊಳ್ಳಿ. ಹಾಕುವಾಗ ಕೂಡ ಅಷ್ಟೇ ನೀವು ಒತ್ತಿ ತುಂಬಬೇಡಿ. ಮೇಲ್ಗಡೆಯಿಂದ ಸ್ವಲ್ಪ ಗ್ಯಾಪ್ ಇರಬೇಕು. ಫುಲ್ಲು ಮುಚ್ಚಿ ಒತ್ತಿ ನೀವು ಪ್ರೆಸ್ ಮಾಡಿ ಟೈಟ್ ಮಾಡಿ ಇಟ್ಟರೆ ಪುದೀನ ಸೊಪ್ಪು ಅಂತ ಬೇಗ ಕೆಡುತ್ತೆ.
ಮೇಲ್ಗಡೆಯಿಂದ ಒಂದು ಸ್ವಲ್ಪ ಗ್ಯಾಪ್ ಇರಲೇಬೇಕು. ಡಬ್ಬ ಪೂರ್ತಿ ಇರಬಾರ್ದು. ನೀಟಾಗಿ ಸೂಕ್ಷ್ಮವಾಗಿ ಹಾಕಬೇಕು. ತುಂಬ ಜಾಗರೂಕತೆಯಿಂದ ಈ ಕೆಲಸ ಮಾಡಬೇಕು. ಅದಾದ ನಂತರ ಈ ಟಿಶ್ಯೂ ಪೇಪರನ್ನು ಈ ಥರ ಮುಚ್ಚಿಟ್ಬಿಟ್ಟು ಮೇಲ್ಗಡೆಯಿಂದ ಕೂಡ ನಾವು ಟಿಶ್ಯೂ ಪೇಪರ್ ಹಾಕಿ ಡಬ್ಬನ ಕ್ಲೋಸ್ ಮಾಡಿ ಇವಾಗಿಂದ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ಬೋದು. 3 ರಿಂದ 4 ವಾರ ಆರಾಮ್ಸೆ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಗ್ಯಾಪ್ ಅಂತೂ ಒಂಚೂರಾದರೂ ಇರಲೇಬೇಕು. ಇದು ಇವಾಗ ಆಲ್ಮೋಸ್ಟ್ 1 ವಾರ ಆಗಿದೆ. ನಾನು ಇವಾಗಿದ್ನ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ನೋಡಿ, ಮೇಲ್ಗಡೆಯಿಂದ ಟಿಶ್ಯೂ ಪೇಪರ್ ಒಂದು ಸ್ವಲ್ಪ ಮಾಯಿಶ್ಚರ್ ಬಂದು ಒದ್ದೆ ಆಗಿರುತ್ತೆ. ನೀವು ನೆಕ್ಸ್ಟ್ ಟೈಮ್ ಇದನ್ನ ಕ್ಲೋಸ್ ಮಾಡಿಡುವಾಗ ಈ ಟಿಶ್ಯೂ ಪೇಪರನ್ನು ನೀವು ತೆಗೆದುಬಿಟ್ಟು ಬೇರೆ ಹೊಸ ಟಿಶ್ಯೂ ಪೇಪರನ್ನು ಹಾಕಿ ಇಡ್ಬೋದು. ತುಂಬ ಪಸೆಯಾಗಿ ಒದ್ದೆ ಆಗಿದ್ರೆ ನಿಮ್ಗೆ ಕಾಣುತ್ತೆ ನೋಡಿ, ಇಲ್ಲಿ ಒಂದು ಚೂರು ಹಾಳಾಗಿಲ್ಲ. ನಾವು ಹಾಕಿದಾಗ ಹೇಗಿತ್ತು ಅದೇ ಥರ ಇದೆ, ಫುಲ್ಲು ಫ್ರೆಶ್ ಆಗಿದೆ. ನೋಡಿದ್ರಲ್ಲ, ಇಷ್ಟೇ ಇರೋದು. ಸುಲಭವಾಗಿ ಯಾರು ಬೇಕಾದರೂ ಈ ಥರ ಪುದೀನ ಸೊಪ್ಪನ್ನು ಸ್ಟೋರ್ ಮಾಡಿ ಇಡ್ಬೋದು. ಏನೂ ಕಷ್ಟ ಇಲ್ಲ. ಯಾಕಂತಂದ್ರೆ ತಗೊಂಬಂದು ಅದನ್ನ ಕೊಳೆತು ಹಾಳು ಮಾಡೋಕ್ಕಿಂತ ಈ ಥರ ನಾವು ಸ್ಟೋರ್ ಮಾಡಿದರೆ ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು. ಇವಾಗ ಇದರ ಸ್ಟೆಮ್ಮನ್ನು ನಾವು ಏನು ಮಾಡ್ಬೋದು ಅನ್ನೋದನ್ನು ಕೂಡ ಹೇಳ್ತೀನಿ. ನೀವು ಪುದೀನ ಸೊಪ್ಪನ್ನು ಬಿಡಿಸುವಾಗ ಈ ಸ್ಟೆಮ್ ಇರುತ್ತಲ್ವ, ಅಂದರೆ ದಂಟು ಇರುತ್ತಲ್ವ, ಇದನ್ನ ಬಿಸಾಡಬೇಡಿ. ಇದನ್ನ ನಾವು ಏನು ಮಾಡ್ಬೋದು, ನೀರಲ್ಲಿ ಹಾಕಿಟ್ರೆ ಇದರಲ್ಲಿ ಮತ್ತೆ ಪುದೀನ ಸೊಪ್ಪು ಚಿಗುರು ಥರ ಮಾಡ್ಬೋದು. ಒಂದು ಸ್ವಲ್ಪ ಬಲ್ತಿರೋ ದಪ್ಪ ದಂಟಿದ್ರೆ ಅದನ್ನ ತಗೊಂಡು ಕ್ರಾಸಾಗಿ ಈ ಥರ ಕಟ್ ಮಾಡ್ಕೋಬೇಕು. ಸ್ಟ್ರೈಟ್ ಅಲ್ಲ, ಕ್ರಾಸಾಗಿ ಈ ಥರ ಕಟ್ ಮಾಡ್ಕೋಬೇಕು. ಯಾಕಂತಂದರೆ ಕ್ರಾಸಾಗಿ ಕಟ್ ಮಾಡಿದರೆ ಅಲ್ಲಿಂದ ಮತ್ತೆ ಬೇರು ಚಿಗುರ್ಕೊಳ್ಳುತ್ತೆ, ಬೇರು ಹುಟ್ಕೊಳ್ಳುತ್ತೆ. ಇದನ್ನ ಇವಾಗ ನೀಟಾಗಿ ಜೋಡಿಸ್ಬಿಟ್ಟು ಒಂದು ಬಾಟಲ್, ಯಾವುದಾದ್ರೂ ಒಂದು ಗಾಜಿನ ಬಾಟಲಿ, ನಿಮ್ಮ ಹತ್ರ ಯೂಸ್ ಆಗೋದಂಥದ್ದು ವೇಸ್ಟ್ ಬಾಟಲ್ ಏನಾದರೂ ಇದ್ದರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಈ ಸ್ಟೆಮ್ ಇರುತ್ತಲ್ವ, ಪುದೀನ ದಂಟು ಇರುತ್ತಲ್ವ, ಇದನ್ನ ಈ ಥರ ಇಟ್ಬೇಡಿ. 1-2-3 ದಿನ ಆಗ್ತಾ ಇದ್ದಂಗೆ ಇದರಲ್ಲಿ ಎಲೆಗಳು ಚಿಗುರಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅದನ್ನ ಬೇಕಾದರೂ ಆಮೇಲೆ ಯೂಸ್ ಮಾಡ್ಬೋದು. ಈ ಥರ ಇರುತ್ತಲ್ವ, ಇದರಲ್ಲಿ ಜಸ್ಟ್ ನೀವು 1-2-3 ದಿನಗಳಲ್ಲಿ ಇದರಲ್ಲಿ ಚಿಗುರು ಬರೋದನ್ನು ನೋಟಿಸ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ನನ್ನ ಸ್ಪೆಷಲ್ ವಿಡಿಯೋ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಹೊಸ ಟಿಪ್ಸ್ ಜೊತೆ ನಾನು ಬರ್ತೀನಿ. ಅಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಎಲ್ರಿಗೂ.